ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕ ಇವುಗಳ ಜಂಟಿ ಆಶ್ರಯದಲ್ಲಿ ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಗಾಯತ್ರಿ ಮಂಟಪದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವು ಸಮಾರಂಭ ನವೆಂಬರ್ 17ರಂದು ನಡೆಯಲಿದೆ। ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಶ್ರೀಗಳು ಕೊಂಡೇವೂರು ಆಶ್ರಮದಲ್ಲಿ ಬಿಡುಗಡೆಗೊಳಿಸಿದರು। ಈ ಸಂದರ್ಭ ಮಾತನಾಡಿದ ಶ್ರೀಗಳು ಗಡಿನಾಡು ಕಾಸರಗೋಡಿನ ಕನ್ನಡ ಅಸ್ಮಿತೆಯ ಉಳಿವಿಗಾಗಿ ಹೋರಾಟಗಳು ನಡೆಯುತ್ತಿವೆ। ಜೊತೆಗೆ ಇಲ್ಲಿಯ ಕನ್ನಡ ಭಾಷೆ ಸಂಸ್ಕೃತಿಯ ಸಂವರ್ಧನೆಗೆ ಜಾನಪದ ಪರಿಷತ್ನಂತಹ ಸಂಘಟನೆಗಳು ಕನ್ನಡ ಕಟ್ಟುವ ಕಾಯಕದಲ್ಲಿ ನಿರತವಾಗಿರುವುದು ಫಲ ನೀಡಿದೆ ಎಂದು ಹೇಳಿದರು। ತರಕಾರಿ ಮಾರ್ಕೆಟ್ ಅಲ್ಲಿ ಇದ್ದಾಗೆ ಚಿನ್ನದ ಅಂಗಡಿಯಲ್ಲಿ ಜನ ಸೇರುವುದಿಲ್ಲ। ವ್ಯವಹಾರದ ಭಾವನೆಯ ಮತ್ತು ನಮ್ಮ ಉಸಿರು ಎಂಬಂತಹ ಪ್ರೀತಿಯಿಂದ ಇದನ್ನು ಬೆಳೆಸಲಿಕ್ಕೆ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು। ಒಂದು ಕಡೆಯಿಂದ ಕನ್ನಡಕ್ಕೆ ಪರವಾಗಿ ಹೋರಾಟ ಎರಡೂ ನಡೀಬೇಕು। ಯಾಕೆಂದರೆ ಕನ್ನಡ ಬಹಳ ಕುದುರೆಯನ್ನು ಸಿಂಹವನ್ನು ಬಲಿ ಕೊಡುವುದಿಲ್ಲ, ಬಲಿ ಕೊಡುವುದು ಕುರಿಮರಿ, ದುರ್ಬಲ ಪ್ರಾಣಿ। ಹಾಗೆ ನಾವು ಬಲಿಪಶು ಆಗಬಾರ್ದು। ಕರ್ನಾಟಕ ನಮಗೆ ಬಹಳ ದುರ್ದೈವ ಅಂದರೆ ನಾವು ಕರ್ನಾಟಕ ಭಾಗಕ್ಕೆ ಹೋದಾಗ ಅವರೆಲ್ಲ ನೀವು ಕೇರಳದವರು ಅಂತ ಹೇಳಿ, ಆದರೆ ಕೇರಳ ಭಾಗವನ್ನು ಆ ಕಡೆ ನಾವು ಹೋಗ್ತಾ ಇರಬೇಕಿದ್ರೆ ನಮಗೆಲ್ಲ ನೀವು ಕರ್ನಾಟಕಕ್ಕೆ ಕನ್ನಡಿಗರು। ಇದರ ಮಧ್ಯೆ ನಾವು ಒಂದು ಅನಾಥ ಪ್ರಜ್ಞೆ ಕನ್ನಡಿಗರದು ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲರ ಧ್ವನಿ। ಕರ್ನಾಟಕ ಜನಪದ ಪರಿಷತ್ತು ಕೇರಳ ಗಡಿನಾಡ ಘಟಕಾಧ್ಯಕ್ಷ ಎಂಆರ್ ಸುಬ್ಬಯ್ಯ ಕಟ್ಟೆ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷ ಪ್ರಭಾಕರ್ ಕಲ್ಲೂರಾಯ, ಕಾರ್ಯದರ್ಶಿ ಪತ್ರಕರ್ತ ಅಖಿಲೇಶ್ ನಕುಮುಗಂ, ಸದಸ್ಯ ZA ಖಯ್ಯಾರ, ಜನಪದ ಪರಿಷತ್ ಉಪಾಧ್ಯಕ್ಷ ಪ್ರೊಫೆಸರ್ ಎ ಶ್ರೀನಿವಾಸ್ ಖಶಾಂಜೆ, ರವಿ ನಾಯ್ಕಾಪು ಮೊದಲಾದವರು ಉಪಸ್ಥಿತರಿದ್ದರು।